ಕೇರಳ ಐಸಿಸ್ ಪ್ರಕರಣದಲ್ಲಿ ಎನ್ಐಎ 8 ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಸಿದೆ. ಆರೋಪಿಗಳಾದ ದೀಪ್ತಿ ಮಾರ್ಲಾ ಯಾನೆ ಮರಿಯಂ, ಮೊಹಮ್ಮದ್ ವಕಾರ್ ಯಾನೆ, ವಿಲ್ಸನ್ ಕಾಶ್ಮೀರಿ, ಮಿಜಾ ಸಿಬ್ಲಿಕ್, ಶಿಫಾ ಹ್ಯಾರಿಸ್ ಯಾನೆ ಆಯಿಷಾ, ಒಬೈದ್ ಹಮೀದ್ ಮಡ್ಪಾ, ಮಾದೇಶ್ ಶಂಕರ್ ಯಾನೆ ಅಬ್ದುಲ್ಲಾ, ಅಮ್ಮರ್ ಅಬ್ದುಲ್ಲಾ ರಹಿಮಾನ್ ಮತ್ತು ಮುಜಾಮಿಲ್ ಹಸನ್ ಭಟ್ ಎಂಬುವರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಲಾಗಿದೆ. ಕೇರಳ ನಿವಾಸಿ ಮೊಹಮ್ಮದ್ ಅಮೀನ್ ಯಾನೆ, ಅಬು ಯಾಹ್ಯಾ ಮತ್ತು ಆತನ ಸಹಚರದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ 2021 ಮಾರ್ಚ್ನಲ್ಲಿ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ಗಳನ್ನು ಬಳಸಿಕೊಂಡು ಐಸಿಸ್ಗೆ ಜನರನ್ನ ಸೇರಿಸಿಕೊಂಡಿರುವ ಬಗ್ಗೆ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಇದೇ ಪ್ರಕರಣದಲ್ಲಿ ಎನ್ಐಎ 2021 ಸೆಪ್ಟೆಂಬರ್ 8ರಂದು 3 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಕಳೆದ ಶುಕ್ರವಾರ ಆರೋಪ ಪಟ್ಟಿ ಸಲ್ಲಿಸಿದ್ದ 8 ಆರೋಪಿಗಳು ಐಸಿಸ್ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ಐಸಿಸ್ಗೆ ಜನರನ್ನ ನೇಮಕ ಮಾಡುವುದು, ಭಯೋತ್ಪಾದಕ ಕೃತ್ಯಕ್ಕೆ ನಿಧಿ ಸಂಗ್ರಹಿಸುವುದರಲ್ಲಿ ತೊಡಗಿಸಿಕೊಂಡಿದ್ರು. ಈ ಮೊದಲು ಎನ್ಐಎ ಮತ್ತು ಕೇರಳ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಶಂಕಿತ ಐಸಿಸ್ ಕಾರ್ಯಕರ್ತ ಮಂಗಳೂರು ನಿವಾಸಿ ದೀಪ್ತಿ ಮಾರ್ಲಾ ಯಾನೆ ಮರಿಯಂ ಎಂಬಾಕೆಯನ್ನ ಬಂಧಿಸಲಾಗಿತ್ತು. 2021ರಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಟ್ಕಳದ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ಜಮ್ಮು ಮತ್ತು ಕಾಶ್ಮೀರ, ಬೆಂಗಳೂರು, ಮಂಗಳೂರು ಸಹಿತ ಅನೇಕ ಕಡೆ ಎನ್ಐಎ ಏಕಕಾಲಕ್ಕೆ ದಾಳಿ ನಡೆಸಿ ಮೊಹಮ್ಮದ್ ಅಮೀನ್ ಸಹಚರರನ್ನ ಬಂಧಿಸಿ ಲ್ಯಾಪ್ಟಾಪ್ಗಳು, ಸಿಮ್ ಕಾರ್ಡ್ಗಳು, ಹಾರ್ಡ್ ಡಿಸ್ಕ್ ಡ್ರೈವ್ ಸಹಿತ ಅನೇಕ ಡಿಜಿಟಲ್ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು.